ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ ಭಟ್. ಇವತ್ತು ನಾವು ದೇರಳಕಟ್ಟೆಯ ಎನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ಸ್ಲೀಪ್ ಆಪ್ನಿಯಾ ಇದರ ಕುರಿತಾಗಿ ನುರಿತ ತಜ್ಞರಿಂದ ಒಂದಿಷ್ಟು ಮಾಹಿತಿಯನ್ನು ಪಡೆಯೋಣ. ಬನ್ನಿ. ವೀಕ್ಷಕರೇ, ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ರಾಜೇಶ್ ವಿ, HOD ಆ್ಯಂಡ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ರೆಸ್ಪಿರೇಟರಿ ಮೆಡಿಸಿನ್. ಇವರನ್ನ ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವೆಲ್ಕಮ್ ಟು ದಿ ಶೋ ಡಾಕ್ಟರ್. ಡಾಕ್ಟರ್, ನನ್ನ ಮೊದಲನೇ ಪ್ರಶ್ನೆ ಏನು ಅಂತ ಹೇಳಿದರೆ, ಸ್ಲೀಪ್ ಆಪ್ನಿಯಾ ಅಂದರೆ ಏನು? ಸ್ಲೀಪ್ ಆಪ್ನಿಯಾ ಅಂತ ಹೇಳಿದರೆ ನಿದ್ದೆಯಲ್ಲಿ ನಮ್ಗೆ ಗೊತ್ತಿಲ್ಲದ ಹಾಗೆ ಉಂಟಾಗುವ ಉಸಿರಾಟದ ತಡೆ. ತುಂಬ ಸರಳವಾಗಿ ಹೇಳಬೇಕಂದ್ರೆ, ಹಗಲು ಹೊತ್ತಿನಲ್ಲಿ ನಾವು ಎಚ್ಚರ ಇದ್ದಾಗ ಯಾರಾದ್ರೂ ನಮ್ಮ ಕುತ್ತಿಗೆ ಹಿಚುಕಿದ್ರೆ ನಮಗೆ ಎಷ್ಟು ತೊಂದರೆ ಆಗ್ತದೆ, ನಮ್ಮ ಶರೀರಕ್ಕೆ ಎಷ್ಟು ತ್ರಾಸ ಆಗ್ತದೆ, ಅದು ನಿದ್ದೆಯಲ್ಲಿ ಆಗ್ತಾ ಇರ್ತದೆ, ನಮ್ಗೆ ಗೊತ್ತಾಗೋದಿಲ್ಲ. ನಿದ್ದೆಯಲ್ಲಿ ಇರುವ ಕಾರಣಕ್ಕೆ ಗೊತ್ತಾಗೋದಿಲ್ಲ. ಹಾಗಾಗಿ ಇದನ್ನು ನಿದ್ರೆಯಲ್ಲಿ ಉಂಟಾಗುವ ಶ್ವಾಸಕೋಶದ ಉಸಿರಾಟದ ತಡೆ ಅಂತ ಹೇಳ್ಬೋದು, ಸ್ಲೀಪ್ ಆಪ್ನಿಯಾ ಅಂತ ಹೇಳಿದ್ರೆ. ಹಾಗಾದರೆ ಇದರ ಲಕ್ಷಣಗಳೇನು ಡಾಕ್ಟರ್? ಲಕ್ಷಣಗಳು ತುಂಬ ಸಾಮಾನ್ಯವಾಗಿ ಎಲ್ಲರಿಗೂ ಇರುವಂಥದ್ದು, ಆದರೆ ಎಲ್ಲರೂ ನೆಗ್ಲೆಕ್ಟ್ ಮಾಡುವಂಥದ್ದು, ಉದಾಸೀನ ಮಾಡುವಂಥದ್ದು ಅಂದರೆ ಗೊರಕೆ. ಗೊರಕೆ ಅಂತ ನಮ್ಮ ಕಲ್ಪನೆಯಲ್ಲಿ ಹೇಗೆ ನಾವು ಚಿಕ್ಕವರಿದ್ದಾಗಿಂದ ನಮಗೆ ಹೇಗೆ ಬಂದಿದೆ ಅಂತ ಹೇಳಿದರೆ, ಗೊರಕೆ ಹೊಡೆದು ನಿದ್ದೆ ಮಾಡೋರಂತ ತುಂಬ ಸುಖ ನಿದ್ದೆ, ತುಂಬ ಆಳವಾದ ನಿದ್ದೆ, ಅವನಷ್ಟು ಸುಖಿ ಬೇರೆ ಯಾರೂ ಇಲ್ಲ. ನಮಗೂ ಅಷ್ಟು ಒಳ್ಳೆ ನಿದ್ದೆ ಬಂದಿದೆ, ಅಷ್ಟು ಒಳ್ಳೇದಿತ್ತು. ನಮ್ಗೆ ಕೆಲವು ಸಲ ಹೊಟ್ಟೆ ಕಿಚ್ಚಾಗೋದು ಇದೆ, ಗೊರಕೆ ಹೊಡೆದೊಡೆದು ನಿದ್ದೆ ಮಾಡ್ತಾರೆ, ನಮ್ಗೆ ನಿದ್ದೆ ಹಾಳಾಗ್ತದೆ ಅಂತ. ಆದರೆ ನಿಜವಾಗ್ಲೂ ಏನಾಗ್ತದೆ ಅಂತ, ನಾವು ಮೂಗಿನ ಮೂಲಕ ಶ್ವಾಸ ತೆಗೆದುಕೊಂಡಾಗ ಅದು ಗಂಟಲಿನ ಹಾಯ್ದು ಆಮೇಲೆ ಶ್ವಾಸಕೋಶದೊಳಗೆ ಹೋಗ್ಬೇಕಾಗ್ತದೆ. ಗೊರಕೆ ಬರ್ತಾ ಇರುವ ಅದರ ಅರ್ಥ ಏನು ಅಂತಂದ್ರೆ, ಈ ಭಾಗದಲ್ಲಿ ಗಂಟಲಿನ ಭಾಗದಲ್ಲಿ ಶ್ವಾಸಕ್ಕೆ ಸರಾಗವಾಗಿ ಹೋಗ್ಲಿಕ್ಕೆ ತಡೆ ಆಗ್ತಾ ಉಂಟು ಅಂತ ಅರ್ಥ. ಹಾಗಾಗಿ ಅಲ್ಲಿ ವೈಬ್ರೇಷನ್, ಒಳಗಡೆ ಮಸಲ್ಸ್ ವೈಬ್ರೇಷನ್ ಉಂಟಾಗಿ ಅದರಿಂದ ಬರುವ ಸೌಂಡು ಗೊರಕೆ ಆಗಿರ್ತದೆ. ನಾವು ಅದನ್ನು ತಪ್ಪಾಗಿ ಇದು ಸುಖ ನಿದ್ದೆ ಅಂತ ತಿಳ್ಕೊಳ್ತೇವೆ. ಇದು ತುಂಬಾ ಜನರಿಗೆ, ನೀವು ಸರ್ವೆ ಮಾಡ್ತಾ ಹೋದ್ರೆ ಒಂದು 100ರಲ್ಲಿ 70% ಜನರಿಗೆ ಇದ್ದೇ ಇರ್ತದೆ ಗೊರಕೆ. ಯಾಕಂದ್ರೆ ಬರೀ ಗೊರಕೆ ಮಾತ್ರ ಅದರಿಂದ ಅದೇ ತುಂಬಾ ಡೇಂಜರ್ ಲಕ್ಷಣ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇದು ಮುಂದುವರೆದು ಕೆಲವರಲ್ಲಿ ಪೂರ್ತಿ ಈ ಭಾಗ ಕಟ್ಟಿಕೊಳ್ತದೆ. ಅದು ಹೇಗೆ ಗೊತ್ತಾಗ್ತದೆ ಅಂದ್ರೆ, ಅವರ ಬೆಡ್ ಪಾರ್ಟ್ನರ್ ಅಂದ್ರೆ, ಈಗ ಗಂಡನಿಗೆ ಗೊರಕೆ ಇದ್ರೆ ಹೆಂಡತಿಯನ್ನು ಕೇಳಿದ್ರೆ ಗೊತ್ತಾಗ್ತದೆ. ಗೊರಕೆ ಹೊಡಿತಾ ಹೋಗ್ತಾರೆ, ಒಂದು ಮೂಮೆಂಟ್ ಅಲ್ಲಿ ಗೊರಕೆ ಕಂಪ್ಲೀಟ್ ನಿಲ್ತದೆ. ನನಗೆ ಸ್ವಲ್ಪ ಸಮಾಧಾನ ಆಗ್ತದೆ ಗೊರಕೆ ನಿಂತಿದೆ ಅಂತ. ಆದ್ರೆ ಅವರು ಸ್ವಲ್ಪ ಹಾಗೆ ಮಗ್ಗಲು ಬದಲಾಯಿಸಿದಾಗ ಏನೋ ಒಂದು ಮಾಡಿ ಮತ್ತೆ ಗೊರಕೆ ಶುರು ಮಾಡ್ತಾರೆ ಅಂತ. ಸೊ ಗೊರಕೆ ಪೂರ್ತಿ ನಿಂತಾಗ ಪೂರ್ತಿ ಉಸಿರಾಟನೇ ನಿಂತಿರ್ತದೆ, ಬರೀ ಗೊರಕೆ ನಿಲ್ಲೋದಲ್ಲ, ಅಲ್ಲಿ ಇನ್ನು ಗಾಳಿ ಒಳಗೆ ಹೋಗ್ಲಿಕ್ಕೆ ಆಗದಷ್ಟು ಬಂದಾಗಿರ್ತದೆ. ಹಾಗಾಗಿ ಗೊರಕೆ ಕಂಪ್ಲೀಟ್ ನಿಂತು ಹೋಗಿರ್ತದೆ. ಸೊ ಇನ್ನು ಕೆಲವರಿಗೆ ತಾವಾಗಿಯೇ ಹೇಳ್ತಾರೆ, ನನಗೆ ಮಧ್ಯ ರಾತ್ರಿ ಇದ್ದಕ್ಕಿದ್ದಾಗೆ ಎಚ್ಚರ ಆಗ್ತದೆ, ಉಸಿರಲ್ಲಿ ಸಿಕ್ಕಿಕೊಂಡಾಗ ಆಗ್ತದೆ, ಯಾಕೆ ಏನಾಯ್ತು ಗೊತ್ತಾಗೋದಿಲ್ಲ, ಸತ್ತೇ ಹೋದೆ ಅಂತ ಅನ್ನಿಸ್ತದೆ, ಒಂದು ನೀರು ಕುಡಿದು ಮತ್ತೆ ನಿದ್ದೆ ಬರ್ತದೆ, ಹೀಗೆ ಆಗ್ತಾ ಇರ್ತದೆ ಅಂತ. ಇಲ್ಲ ಕೆಲವು ಸಲ ಗಂಡನಿಗೆ ತೊಂದರೆ ಇದ್ರೆ ಹೆಂಡತಿ ತಟ್ಟಿ ಎಬ್ಬಿಸೋದಿದೆ, ಉಸಿರಾಡ್ತಾನೆ ಇಲ್ಲ, ನೀವು ಹೇಳಿ ಏನಾಯ್ತು ನಿಮಗೆ ಅಂತ. ಸೊ ಇದಕ್ಕೆ ವಿಟ್ನೆಸ್ಡ್ ಏಪ್ನಿಯಾ ಅಂತ ಹೇಳ್ತೇವೆ. ಅಂದ್ರೆ ಏಪ್ನಿಯಾ ಅಂತ ಹೇಳಿದ್ರೆ ಕಂಪ್ಲೀಟ್ ಇದು ಉಸಿರಾಟ ಬಂದಾಗಿದೆ ಅಂತ ಅರ್ಥ. ಅಂದ್ರೆ ಯಾರಾದ್ರೂ ಒಬ್ರು ನೋಡ್ತಾರೆ, ಪಕ್ಕದಲ್ಲಿರೋರಿಗೆ ಎಚ್ಚರ ಆಗ್ತದೆ, ಇವರು ಉಸಿರಾಡ್ತಾನೆ ತಟ್ಟಿ ಎಬ್ಬಿಸ್ತಾರೆ. ಗೊರಕೆ ಮತ್ತೆ ರಾತ್ರಿ ಉಸಿರಾಟದಲ್ಲಿ ನಿದ್ದೆಯಲ್ಲಿ ಉಸಿರಾಟ ಕಂಪ್ಲೀಟ್ ಸ್ಟಾಪ್ ಆಗೋದು, ತಮ್ಮ ಅನುಭವಕ್ಕೆ ಬರೋದು ಅಥವಾ ಪಕ್ಕದಲ್ಲಿದ್ದವರು ಹೇಳಿ ಎಚ್ಚರಿಸೋದು, ಇದು ರಾತ್ರಿಯಲ್ಲಿ ಕಂಡು ಬರುವ ಲಕ್ಷಣಗಳು. ಕೆಲವರಿಗೆ ರಾತ್ರಿಯಲ್ಲಿ ಇದ್ಯಾವುದೋ ಗೊತ್ತಾಗೋದಿಲ್ಲ, ಪದೇ ಮೂತ್ರಕ್ಕೆ ಹೋಗ್ಬೇಕು ಅನ್ನಿಸ್ತದೆ, ಬಹುಶಃ ನೀರು ಜಾಸ್ತಿ ಕುಡ್ದಿದ್ದೆ ಮಲ್ಗೋ ಟೈಮಲ್ಲಿ ಅಂತ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡ್ತಾರೆ. ಇದು ಮೂರನೇದ್ದು. ಇದು ಯಾವುದು ಇಲ್ಲದೆ ಕೆಲವರಿಗೆ ಹಗಲೊತ್ತು ಎದ್ದಾಗ ನಾನು ಇನ್ನೊಂದು ಅರ್ಧ ಗಂಟೆ ನಿದ್ದೆ ಮಾಡಿದ್ರೆ ಒಳ್ಳೇದಿತ್ತು ಅಂತ ಅನಿಸ್ತದೆ. ಲೆಕ್ಕಕ್ಕೆ ಒಂದು 8 ತಾಸು 9 ತಾಸು ಮಲಗಿದ್ದೇನೆ, ಕರೆಕ್ಟ್ ಟೈಮಿಗೆ 10 ಗಂಟೆಗೆ ಮಲಗಿದ್ದೇನೆ, 6 ಗಂಟೆಗೆ ಎಚ್ಚರಾಗಿದೆ, ಆದರೂ ಇನ್ನೊಂದು ಅರ್ಧ ಗಂಟೆ ಮಲಗುವ ಅಂತ ಉದಾಸೀನ ಆಗ್ತದೆ, ಉಲ್ಲಾಸ ಇರೋದಿಲ್ಲ. ಎದ್ದು ಕೆಲಸಕ್ಕೆ ಕೆಲವರಿಗೆ ಅನಿವಾರ್ಯ ಹೋಗ್ಲೇಬೇಕಾಗ್ತದೆ. ಸಪೋಸ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ, ನಾವು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಸಣ್ಣ ಮಿಸ್ಟೇಕ್ ಆಗ್ತದೆ, ತುಂಬ ಬೇಗ ಸಿಟ್ಟಿಗೆ ಹೇಳ್ತಾರೆ, ಈ ಥರದ್ದು ಚೇಂಜಸ್ ಬರ್ತದೆ. ಅಂದರೆ ಕ್ವಾಲಿಟಿ, ನಿದ್ದೆದು ಕ್ವಾಲಿಟಿ ಹಾಳಾಗ್ತಾ ಹೋಗ್ತದೆ. ಪದೇ ಎಚ್ಚರ, ಅವ್ರಿಗೆ ಗೊತ್ತಿರೋದಿಲ್ಲ, ಇದು ಉಸಿರು ಕಟ್ತದೆ, ನಿದ್ದೆ ಬ್ರೇಕ್ ಆಗ್ತದೆ ಉಸಿರು ಕಟ್ಟಿದಾಗ, ಬಟ್ ಅದೇನು ಗೊತ್ತಿರೋದು, ನೆನಪೇ ಇರೋದಿಲ್ಲ ನಿದ್ದೆಯಲ್ಲಿ ಆಗೋ ಕಾರಣ. ಹಗಲೊತ್ತಲ್ಲಿ ಅದು ಗೊತ್ತಾಗ್ತಾ ಹೋಗ್ತದೆ, ಉದಾಸೀನ ಆಗ್ತದೆ, ಸೋಮಾರಿತನ, 5 ನಿಮಿಷ ಸುಮ್ಮನೆ ಕೂತಿದ್ರೆ ನಿದ್ದೆ ಬಂದ್ಬಿಡ್ತದೆ. ಮೊಬೈಲ್ ನೋಡ್ತಾ ಇದ್ರೆ ಅಲ್ಲೇ ನಿದ್ದೆ, ಏನೋ ಪೇಪರ್ ಓದ್ತಾ ಇದ್ರೆ ಅಲ್ಲೇ ನಿದ್ದೆ ಬರ್ತದೆ.
ವೆಹಿಕಲಲ್ಲಿ ಹತ್ತಿ ಕೂತ ತಕ್ಷಣ ನಿದ್ದೆ ಬರ್ತದೆ. ಇನ್ನು ಕೆಲವು ಡ್ರೈವ್ ಮಾಡ್ತಾ ಮಾಡ್ತಾ ನಿದ್ದೆ ಬಂದು ನೀವು ಮುಖಾಮುಖಿ ಡಿಕ್ಕಿ ಹಾಡು ಹಗಲೇ ಮುಖಾಮುಖಿ ಡಿಕ್ಕಿ ಅಂತೆಲ್ಲ ನೀವು ರಿಪೋರ್ಟ್ ಮಾಡಿರ್ತೀರಿ. ಯಾಕೆ ಆಯಿತು ಹೇಗಾಯಿತು ಗೊತ್ತಿಲ್ಲ, ಆಲ್ಕೋಹಾಲ್ ಕುಡ್ದಿರೋದಿಲ್ಲ. ಆದರೂ ತುಂಬ ಆಶ್ಚರ್ಯ ಆಗ್ತದೆ. ರಾತ್ರಿ ಹೊತ್ತಲ್ಲಿ ಆಗೋದು ಬೇರೆ, ಹಗಲು ಹೊತ್ತಲ್ಲಿ ಆಗ್ತದೆ ಮುಖಾಮುಖಿ ಡಿಕ್ಕಿ. ಅಂದರೆ ಆ ಮೂಮೆಂಟಲ್ಲಿ ಅವರಿಗೆ ಏನಾಗ್ತದೆ ಗೊತ್ತಿರೋದಿಲ್ಲ, ನಿದ್ದೆ ಬಂದು ತೂಕಡಿಸಿ ಹೋಗಿ ಗುದ್ದಿರ್ತಾರೆ. ಸೊ ಈ ಥರದ್ದೆಲ್ಲ ಆಗ್ತದೆ. ಇನ್ನು ಕೆಲವರಿಗೆ ಇದು ಯಾವುದು ತೊಂದರೆಗಳಿರೋದಿಲ್ಲ, ಅವರಿಗೆ ಏನಾಗ್ತದೆ, ಶುಗರ್ ಇರ್ತದೆ. ಎಷ್ಟು ಅದಕ್ಕೆ ಔಷಧೋಪಚಾರ ಮಾಡಿದ್ರು ಶುಗರ್ ಕಂಟ್ರೋಲ್ ಆಗೋದು. ಇನ್ನು ಕೆಲವರಿಗೆ ಬಿ ಪಿ ಇರ್ತದೆ, 3-4 ಥರದ ಟ್ಯಾಬ್ಲೆಟ್ ತಗೊಳ್ತಾ ಇರ್ತಾರೆ, ಆದರೂ ಬಿ ಪಿ ಮೇಲೆ 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 ಹೋಗ್ತಾ ಇರ್ತದೆ, ಕಂಟ್ರೋಲ್ ಆಗೋದಿಲ್ಲ. ಯಾಕೆ ಅಂತ ಗೊತ್ತಾಗೋದಿಲ್ಲ. ಇನ್ನು ಕೆಲವರಿಗೆ ತುಂಬ ಸಣ್ಣ ವಯಸ್ಸಿನಲ್ಲಿ ಸ್ಟ್ರೋಕ್ ಆಗ್ತದೆ, ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಏನೋ ಬರ್ತದೆ, ಫ್ಯಾಮಿಲಿಯಲ್ಲಿ ಇರೋದಿಲ್ಲ. ಅದಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಹೋದಾಗ ಇದು ಇರಬಹುದು ಅಂದ್ಕೊಂಡು ಟೆಸ್ಟ್ ಮಾಡಿದಾಗ ಕೆಲವು ಸಲ ಇದು ಸಿಗ್ತದೆ. ಅಂದರೆ ಅವರಿಗೆ ಗೊತ್ತೇ ಇರೋದಿಲ್ಲ ನನಗೆ ಗೊರಕೆ ಉಂಟು ಅಥವಾ ರಾತ್ರಿ ಹೀಗೆ ಆಗ್ತಾ ಉಂಟು ಅಂತ ಅವರಿಗೆ ಗೊತ್ತೇ ಇರೋದಿಲ್ಲ. ಏನೋ ಬೆಳಗ್ಗೆ ಎದ್ದಾಗ ಸ್ವಲ್ಪ ಇನ್ನೂ ಮಲಗಬೇಕು ಅಂತ ಅನಿಸ್ತದೆ, ನಾನು ನಂದು ನೇಚರೇ ಹಾಗೆ ಸ್ವಲ್ಪ ಸೋಮಾರಿ, ನಾನು ಹಾಗೆ ಇರ್ಬೋದು ಅಂದ್ಕೊಂಡು ಸುಮ್ಮನೆ ಇರ್ತಾರೆ. ಸೊ ಕಾಂಪ್ಲಿಕೇಶನ್ಸ್ ಆದಾಗ ತುಂಬ ಸಣ್ಣ ವಯಸ್ಸಿನಲ್ಲಿ ಸ್ಟ್ರೋಕ್ ಆಗೋದು, ಹಾರ್ಟ್ ಅಟ್ಯಾಕ್ ಆಗೋದು, ಬಿ ಪಿ ಕಂಟ್ರೋಲ್ ಬರೋದಿಲ್ಲ ಅಥವಾ ಕೊಲೆಸ್ಟ್ರಾಲ್ ಇದೆಲ್ಲ ಬರೋದು, ಇದಕ್ಕೆ ಯಾಕೆ ಕಾರಣ ಅಂತ ನೋಡ್ತಾ ಹೋದಾಗ ಕೆಲವು ಸಲ ಈ ತೊಂದರೆ ಇದೆ ಅಂತ ಗೊತ್ತಾಗ್ತದೆ. ಓಕೆ, ಹಾಗಾದ್ರೆ ಯಾವೆಲ್ಲ ವಯಸ್ಸಿನವರಿಗೆ ಈ ಒಂದು ಸ್ಲೀಪ್ ಆಪ್ನಿಯಾ ಕಂಡುಬರುತ್ತೆ? ಇದು ತುಂಬಾ ಒಳ್ಳೆ ಪ್ರಶ್ನೆ. ತುಂಬಾ ಸಣ್ಣ ಮಕ್ಕಳಿಂದ ಶುರು ಮಾಡಿ ವೃದ್ಧರ ತನಕ, ಆಬಾಲ ವೃದ್ಧರು ಅಂತ ಹೇಳ್ತಾರಲ್ಲ, ಅಲ್ಲಿ ತನಕ ಯಾರಿಗೆ ಬೇಕಾದ್ರೂ ಬರ್ಬೋದು. ಸಣ್ಣ ಮಕ್ಕಳಿಗೆ ಹೇಗೆ ಅಂತ ಹೇಳಿದ್ರೆ, ಈಗ ನಿಮ್ಗೆ ಟಾನ್ಸಿಲ್ ಅಂತ ಗೊತ್ತಿರ್ತದೆ. ಸೊ ಟಾನ್ಸಿಲ್ ಇಲ್ಲಿ ಗಂಟ್ಲಲ್ಲಿ ಮಾತ್ರ ಆಗೋದಿಲ್ಲ, ಮೂಗಿನ ಹಿಂಭಾಗದಲ್ಲೂ ಕೆಲವರಿಗೆ ಆಗ್ತದೆ, ಮಕ್ಕಳಿಗೆ ಸರ್ವೇ ಸಾಮಾನ್ಯವಾಗಿ ಆಗ್ತದೆ. ಅದು ವಯಸ್ಸು ಅಂದರೆ ಮಕ್ಕಳು ದೊಡ್ಡ ಆಗ್ತಾ ಹೋದಾಗೆ ತಾನೇ ಸರಿ ಆಗ್ತದೆ, ಕೆಲವರಿಗೆ ಆಗೋದಿಲ್ಲ. ಸೊ ಅದು ಅಲ್ಲಿ ತಡೆ ಕೊಡ್ತದೆ ಉಸಿರಾಟಕ್ಕೆ. ಆ ಮಕ್ಕಳು ಸ್ಕೂಲಲ್ಲಿ ಅವರಿಗೆ ಗಮನ ಕೊಡೋದಿಲ್ಲ, ಗಮನ ಕೊಡ್ಲಿಕ್ಕೆ ಆಗೋದಿಲ್ಲ, ತುಂಬ ಅಟೆನ್ಷನ್ ಡೆಫಿಸಿಟ್ ಅಂತ ಹೇಳ್ತಾರೆ, ತುಂಬ ಈ ಒಂದೇನೋ ಮಾಡ್ತಿರ್ತಾರೆ ಮತ್ತೊಂದಕ್ಕೆ ಶಿಫ್ಟ್ ಆಗ್ತಾರೆ, ಹೀಗೆ ಈ ಥರದ್ದೆಲ್ಲ ಸ್ವಲ್ಪ ಕಲಿಕೆಯಲ್ಲೆಲ್ಲ ಸ್ವಲ್ಪ ಪ್ರಾಬ್ಲಮ್ ಬರ್ತಾ ಹೋಗ್ತದೆ ಮಕ್ಕಳಿಗೆ. ಇನ್ನು ಕೆಲವರಿಗೆ ಈ ಇದು ದವಡೆ ಅಂತ ಏನು ಹೇಳ್ತಾರೆ, ಸ್ವಲ್ಪ ಹಿಂದ್ಗಡೆ ಇರ್ತದೆ, ಎಲ್ಲರಿಗಿಂತ ಹಿಂದ್ಗಡೆ ಇರ್ತದೆ, ಅದು ಮಲಗಿದಾಗ ಇನ್ನೂ ಹಿಂದ್ಗಡೆ ಹೋಗಿ ಇಲ್ಲಿ ಅದು ಪೂರ್ತಿ ಕಟ್ಟಿಕೊಳ್ತದೆ. ಸೊ ಇದು ಮಕ್ಕಳಲ್ಲಿ ಸಾಮಾನ್ಯವಾಗಿ ಬರೋ ತೊಂದರೆ. ಇನ್ನು ದೊಡ್ಡವರಾಗ್ತಾ ಹೋದಾಗೆ ನಾನು ಹೇಳಿದಾಗೆ ಅಂದರೆ ಬೊಜ್ಜು ಇರುವಂಥವರಿಗೆ ತುಂಬ ಸುಲಭಕ್ಕೆ ಬರ್ತದೆ. ಬೊಜ್ಜು ಅಂದರೆ ನಮ್ಗೆ ಇಲ್ಲಿ ಹೊರಗಡೆ ಫ್ಯಾಟ್ ಇದೆ ಅಂತ ಗೊತ್ತಾಗ್ತದೆ, ಒಳಗಡೆ ಕೂಡ ಗಂಟ್ಲಿನ ಭಾಗದಲ್ಲಿ ಫ್ಯಾಟ್ ಜಮಾ ಆಗಿರ್ತದೆ ಅದರಲ್ಲಿ. ಹಾಗಾಗಿ ಅವರಿಗೆ ಗಾಳಿ ಸಲೀಸಾಗಿ ಹೋಗ್ಲಿಕ್ಕೆ ಜಾಗ ಎಚ್ಚರ ಇದ್ದಾಗಲೇ ಕಡಿಮೆ ಇರ್ತದೆ. ಸಾಮಾನ್ಯವಾಗಿ ನಾವು ಡಬಲ್ ಚಿನ್ ಅಂತ ಹೇಳ್ತೇವೆ, ಅದು ಆ ಥರದ್ದು. ಅವ್ರಿಗೆ ಎಚ್ಚರ ಇದ್ದಾಗಲೇ ಇಲ್ಲಿ ಗಾಳಿ ಹೋಗ್ಲಿಕ್ಕೆ ಸ್ಥಳಾವಕಾಶ ಕಡಿಮೆ ಇರ್ತದೆ, ನಿದ್ದೆ ಇಲ್ಲಂತೂ ಇನ್ನೂ ಕಡಿಮೆ ಆಗ್ತದೆ. ಸೊ ಈ ಥರ. ಮತ್ತೆ ತುಂಬ ಈಗ ನಿದ್ದೆದೊಂದು ಅವರದ್ದು ಶೆಡ್ಯೂಲ್ ಸರಿ ಇರೋದಿಲ್ಲ. ಇವತ್ತು ಸರಿ ನಿದ್ದೆ ಮಾಡ್ತಾರೆ, ನಾಳೆ ಇಡೀ ನಿದ್ದೆಗೆಡ್ತಾರೆ. ಹಾಗೆ ಇದ್ದವರಿಗೆಲ್ಲ 2 ರಾತ್ರಿ 3 ರಾತ್ರಿ ನಿದ್ದೆಗೆಟ್ಟು 4ನೇ ರಾತ್ರಿ ನಿದ್ದೆ ಮಾಡಿದಾಗ, ತುಂಬ ಡೀಪ್ ನಿದ್ದೆ ಬಂದಾಗ ಈ ಥರ ಆಗೋದಿದೆ. ಮತ್ತು ಇನ್ನು ಕೆಲವರಿಗೆ ಆಲ್ಕೋಹಾಲ್ ತಗೊಳ್ಳೋರಿಗೆ ತುಂಬ ಬಾಡಿ ಮಸಲ್ ಎಲ್ಲ ರಿಲ್ಯಾಕ್ಸ್ ಆಗ್ತದೆ, ಅಂದರೆ ಆಲ್ಕೋಹಾಲ್ ತಗೊಂಡಿದ್ದರಿಂದಾಗಿ ಬರ್ತದೆ ಅಂತಲ್ಲ. ಸೊ ಈ ಥರ ತೊಂದರೆ ಇರೋರಿಗೆ ಅದೊಂದು ಕಾಂಪೊನೆಂಟ್ ಇರ್ತದೆ, ಆಲ್ಕೋಹಾಲಿಸಮ್ ಅನ್ನೋ ಕಾಂಪೊನೆಂಟ್ ಇರ್ತದೆ. ಮತ್ತು ಇದೆಲ್ಲ ಏನೂ ಕೂಡ ಇಲ್ಲದೆ ತುಂಬ ಫಿಟ್ಟಾಗಿ ಕಾಣುವಂಥವರಿಗೆ ಅಥವಾ ತುಂಬ ಕೃಷಕಾಯ ತೆಳ್ಳಗಿರೋರಿಗೆ, ಸಪೂರ ಇರೋರಿಗೂ ಕೂಡ ಈ ತೊಂದರೆ ಬರುವ ಸಾಧ್ಯತೆ ಇರ್ತದೆ. ಅದು ಯಾಕೆ ಅಂತ ಹೇಳಿದರೆ, ಈ ಭಾಗದ ಮಸಲ್ಸ್ ಈಗ ನಿದ್ದೆ ಮಾಡುವಾಗ ನಮಗೆಲ್ಲರಿಗೂ ಗೊತ್ತಿದೆ, ಇಡೀ ಬಾಡಿ ರಿಲ್ಯಾಕ್ಸ್ ಆಗ್ತದೆ, ಮಸಲ್ಲೆಲ್ಲ ರಿಲ್ಯಾಕ್ಸ್ ಆಗ್ತದೆ. ಮಸಲ್ಲಿಗೆ ಈ ಟೋನ್ ಅಂತ ಏನು ಹೇಳ್ತೇವೆ ಅದು ಇರೋದಿಲ್ಲ, ಫುಲ್ ರಿಲ್ಯಾಕ್ಸ್ ಆಗಿರ್ತದೆ. ಅದೇ ಥರ ಈ ಭಾಗದ ಮಸಲ್ಸ್ ಕೂಡ ರಿಲ್ಯಾಕ್ಸ್ ಆಗ್ತದೆ, ತುಂಬ ಜಾಸ್ತಿ ರಿಲ್ಯಾಕ್ಸ್ ಆಗ್ತದೆ. ಸೊ ಅದು ಜಾಸ್ತಿ ರಿಲ್ಯಾಕ್ಸ್ ಆದಾಗ ಅದಕ್ಕೆ ಅಂದರೆ ಅದೊಂಥರ ಸ್ಟಿಫ್ ಆಗಿ ನಿಂತ್ಕೊಳ್ಳೋದಿಲ್ಲ, ಅದೊಂಥರ ಸಡಿಲ ಆಗಿ ಇಲ್ಲಿ ಈ ಶ್ವಾಸ ಹೋಗುವ ದಾರಿಗೆ ಅಡ್ಡ ಬರ್ತದೆ, ಅದರಿಂದಾಗಿ ಗೊರಕೆ ಬರ್ತದೆ. ಸೊ ತುಂಬ ಒಳ್ಳೆ ಫಿಟ್ ಆಗಿ ಕಂಡವರಿಗೆ ರೋಗ ಬರೋದೇ ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ, ಅವರಿಗೆ ಬರುವ ಚಾನ್ಸ್ ಇರ್ತದೆ ಈ ಕಾರಣದಿಂದಾಗಿ. ಸೊ ಹಾಗಾದ್ರೆ ಯಾರಿಗೆಲ್ಲ ಈ ಒಂದು ಸ್ಲೀಪ್ ಆಪ್ನಿಯಾ ಬರುವಂತ ಸಾಧ್ಯತೆ ಜಾಸ್ತಿ ಇರ್ತದೆ? ಬೊಜ್ಜು ಸ್ಥೂಲಕಾಯಿ ಇರೋರಿಗೆ, ಅಥವಾ ಸ್ಥೂಲಕಾಯಿ ಅಲ್ಲದಿದ್ದರೂ ಇಲ್ಲಿ ಡಬಲ್ ಚಿನ್ ಇರುವಂಥವರಿಗೆ, ಅಥವಾ ಈ ದವಡೆ, ಈ ಮೇಲಿನ ದವಡೆ ಕೆಳಗಿನ ದವಡೆ ಒಂದು ಲೆವೆಲಲ್ಲಿ ಇರ್ತದೆ ಸಾಮಾನ್ಯ, ಹಿಂದೆ ಇರುವಂಥವರಿಗೆ ಇದು ಬರುವ ಸಾಧ್ಯತೆ ತುಂಬ ಜಾಸ್ತಿ. ಡಾಕ್ಟರ್, ಈ ಒಂದು ಸ್ಲೀಪ್ ಆಪ್ನಿಯಾವನ್ನು ಯಾವ ರೀತಿ ಪತ್ತೆ ಹಚ್ಚಬಹುದು? ಇದು ಸಾಮಾನ್ಯ ಆಗ ನೀವು ಶುರುವಲ್ಲಿ ಕೇಳಿದ ಹಾಗೆ ಕೆಲವರಿಗೆ ಯಾರು ಹೇಳಿರ್ತಾರೆ ತುಂಬ ಗೊರಕೆ ಬರ್ತದೆ ನಿಮಗೆ, ಪಕ್ಕದ ಮನೆ ತನಕ ಬರ್ತದೆ, ಒಂಥರ ಸೋಷಿಯಲ್ ಇದಾಗಿರ್ತದೆ, ಅವರಿಗೆ ಒಂಥರ ಮುಜುಗರ ಥರ ಆಗಿರ್ತದೆ. ಹಾಗಾಗಿ ಏನಾದರೂ ಇದಕ್ಕೆ ಸೊಲ್ಯೂಷನ್ ಇರ್ಬೋದು ಅಂದ್ಕೊಂಡು ಗೊರಕೆ ಉಂಟು ನನಗೆ ಅಂತಲೇ ಹೇಳಿಕೊಂಡು ಬರ್ತಾರೆ. ಕೆಲವರು
ಇಲ್ಲ ಈ ಥರ ರಾತ್ರಿ ಎಚ್ಚರಾಗಿತ್ತು ಈಗೆಲ್ಲ ಹೇಳ್ಕೊಂಡು ಬರ್ತಾರೆ. ಮತ್ತೆ ಇನ್ನು ಕೆಲವರು ಯಾಕೆ ಶುಗರ್ ಕಂಟ್ರೋಲ್ ಆಗ್ತಾ ಇಲ್ಲ ಈ ಥರದ್ದೆಲ್ಲ, ಅಂದರೆ ಅವ್ರಿಗೆ ಶುಗರ್ ಯಾರು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಅವರು ಡಾಕ್ಟರ್ ಹೇಳಿರ್ತಾರೆ ಇದೊಂದು ಇರ್ಬೋದು ನೋಡಿ ಚೆಕ್ ಮಾಡಿಸಿ ಅಂತ. ಸೊ ನಮ್ಮ ಹತ್ರ ಬರುವಾಗ ಹೆಚ್ಚಿನವರಿಗೆ ಗೊರಕೆ ಉಂಟು ಅಂತ ಗೊತ್ತಿರ್ತದೆ, ಆದರೆ ರಾತ್ರಿ ಉಸಿರು ಕಟ್ಟಿ ಎಚ್ಚರ ಆಗೋದು ತುಂಬ ಜನರಿಗೆ ನೆನಪಿರೋದಿಲ್ಲ, ಆಗ್ತಾ ಇರ್ತದೆ ನೆನಪಿರೋದಿಲ್ಲ. ಹಾಗಾಗಿ ನಾವು ಮಾಡುವ ಟೆಸ್ಟಲ್ಲಿ ನಾವು ಗೊರಕೆ ಉಂಟಾ ಇಲ್ವಾ ಅಂತ ಕಂಡುಹಿಡಿಯೋದಿಲ್ಲ. ಗೊರಕೆ ಉಂಟು ಅಂತ ಅವರಿಗೆ ಗೊತ್ತಿರ್ತದೆ, ತುಂಬ ಒಂದು 25% ಜನರಿಗೆ ಅಷ್ಟೇ ಗೊರಕೆ ಇದೆ ಅಂತ ಗೊತ್ತಿರೋದಿಲ್ಲ. ಸೊ ನಾವು ಒಂದು ಪಾಲಿಸೊಮ್ನೋಗ್ರಫಿ ಟೆಸ್ಟ್ ಅಂತ ಉಂಟು, ಅಂದರೆ ಒಂದು ರಾತ್ರಿ ರೋಗಿ ಇಲ್ಲಿ ನಿಲ್ಬೇಕಾಗ್ತದೆ ಹಾಸ್ಪಿಟಲಲ್ಲಿ. ಸೊ ಅದರಲ್ಲಿ ಈಗ ECG ಮಾಡೋದು ನಿಮ್ಗೆ ಗೊತ್ತೇ ಇದೆ, ಕೆಲವೊಂದು ವೈರ್ ಅಟ್ಯಾಚ್ ಮಾಡಿ ಹಾರ್ಟ್ ಬೀಟದ್ದು ಟ್ರೇಸಿಂಗ್ಸ್ ಎಲ್ಲ ತೆಗೆದು, ಅದೇ ಥರ EEG ಅಂತ ಉಂಟು. ಸೊ ಅದು ತಲೆಗೆ ಕೆಲವು ವೈರ್ ಅಟ್ಯಾಚ್ ಮಾಡಿ, ಅಂದರೆ ಎಷ್ಟು ಇವರಿಗೆ ನಿದ್ದೆ ಬರ್ತಾ ಉಂಟು, ಮಧ್ಯೆ ಮಧ್ಯೆ ಎಷ್ಟು ಸಲ ನಿದ್ದೆಗೆ ಅಡಚಣೆ ಆಗ್ತಾ ಉಂಟು ಅಂತ ಅದರಲ್ಲಿ ಗೊತ್ತಾಗ್ತದೆ. ಮತ್ತು ಉಸಿರಾಟ ಸರಿ ಉಂಟಾ ಇಲ್ವಾ ಅಂತ ಉಸಿರಾಟದ ಇದು ನೋಡಲಿಕ್ಕೆ ಇಲ್ಲಿ ಕೆಲವೊಂದು ಸೆನ್ಸರ್ಸ್ ಎಲ್ಲ ಹಾಕ್ತೇವೆ. ಸೊ ಈ ಥರ ಎಲ್ಲ ಹಾಕಿ, ಮತ್ತು ಆಕ್ಸಿಜನ್ ನಿಮ್ಗೆ ಪಲ್ಸ್ ಆಕ್ಸಿಮೀಟರ್ ಗೊತ್ತಿದೆ, ಕೋವಿಡ್ ಬಂದ ಮೇಲೆ ಎಲ್ಲರಿಗೂ ಗೊತ್ತಿದೆ, ಅದು ಕೂಡ ಅಟ್ಯಾಚ್ ಮಾಡಿರ್ತೇವೆ. ಎಷ್ಟು ಆಕ್ಸಿಜನ್ ಕಡಿಮೆ, ಯಾಕಂದರೆ ಉಸಿರು ಕಟ್ಟಿದ ತಕ್ಷಣ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ತದೆ ಬಾಡಿಲಿ. ಉಸಿರಾಟ ಇಲ್ಲ ಅಂದ ತಕ್ಷಣ ಆಕ್ಸಿಜನ್ ಹೋಗೋದಿಲ್ಲ ಹೊರಗೆ, ಅದು ಬಾಡಿಗೆ ಗೊತ್ತಾಗ್ತದೆ, ಅದು ಬ್ರೈನಿಗೆ ಸಿಗ್ನಲ್ ಹೋಗಿ ಬ್ರೈನ್ ನಮ್ಮನ್ನು ಎಚ್ಚರಿಸ್ತದೆ. ಇದೊಂಥರ ಡಿಫೆನ್ಸ್ ಮೆಕ್ಯಾನಿಸಮ್ ಇದ್ದಾಗೆ, ನಮ್ಮ ರಕ್ಷಣೆಗಾಗಿ. ಹಾಗಾಗಿ ಎಚ್ಚರ ಆಗ್ತದೆ ಮನುಷ್ಯರಿಗೆ. ಎಚ್ಚರ ಆದಾಗ ಇಲ್ಲಿ ಕಟ್ಟಿಕೊಂಡಿದ್ದು ಓಪನ್ ಆಗ್ತದೆ, ಬಟ್ ಯಾಕೆ ಎಚ್ಚರ ಆಯ್ತು ಅಂತ ಗೊತ್ತಾಗೋದಿಲ್ಲ. ಪುನಃ ನಿದ್ದೆ ಬರ್ತದೆ, ನಿದ್ದೆ ಬಂದ ಕೂಡಲೇ ಇದೆಲ್ಲ ರಿಪೀಟ್ ಆಗ್ತಾ ಹೋಗ್ತದೆ. ಮತ್ತೆ ಕಟ್ಟೋದು, ಆಕ್ಸಿಜನ್ ಕಡಿಮೆ ಆಗೋದು, ಎಚ್ಚರಿಕೆ ಆಗೋದು, ಇದಿಲ್ಲಿ ಓಪನ್ ಆಗೋದು, ಪುನಃ ನಿದ್ದೆ ಬರೋದು, ಹೀಗೆ ತುಂಬ ಸಲ ಆಗ್ತಾ ಹೋಗ್ತದೆ. ಸೊ ಆಕ್ಸಿಜನ್ ಲೆವೆಲ್ ಎಷ್ಟು ಡ್ರಾಪ್ ಆಗಿದೆ, ಎಷ್ಟು ಹೊತ್ತು ಡ್ರಾಪ್ ಆಗಿಯೇ ಇತ್ತು, ಅದನ್ನು ನೋಡಲಿಕ್ಕೆಲ್ಲ ಒಂದು ಪಲ್ಸ್ ಆಕ್ಸಿಮೀಟರ್ ಕೂಡ ಇರ್ತದೆ. ಸೊ ಇದೆಲ್ಲ ಒಂದು ಕಂಪ್ಯೂಟರಲ್ಲಿ ರೆಕಾರ್ಡ್ ಆಗ್ತದೆ. ನೀವು ನಮ್ಮ ಲ್ಯಾಬಲ್ಲಿ ನೋಡಿದ ಹಾಗೆ ಅಲ್ಲೆಲ್ಲ ರೆಕಾರ್ಡ್ ಆಗ್ತದೆ. ಪೂರ್ತಿ ನಿದ್ದೆ, ಅವರು ಇಷ್ಟೇ ಹೊತ್ತಿಗೆ ಮಲಗಬೇಕು ಇಷ್ಟೇ ಹೊತ್ತಿಗೆ ಹೇಳ್ಬೇಕು ಅಂತ ಇರೋದಿಲ್ಲ. ಅವರು ತಮ್ಮ ಮನೆಯಲ್ಲಿ ತಮ್ಮ ನಿತ್ಯ ದಿನಚರಿಯ ಪ್ರಕಾರ ಹೇಗೆ ಮಲಗ್ತಾರೆ ಹಾಗೆ ಮಲಗಿ ಹೇಳ್ತಾರೆ. ಮರುದಿವಸ ನಾವು ಅದನ್ನು ಕೂತು 1-1.5 ತಾಸು ಅದನ್ನು ಕೂತು ಕಂಪ್ಲೀಟ್ ನೋಡಬೇಕಾಗ್ತದೆ. ಎಷ್ಟು ಸಲ ಇವರಿಗೆ ಗೊರಕೆ ಬಂತು, ಎಷ್ಟು ಸಲ ಉಸಿರಾಟ ನಿಂತಿತ್ತು, ಉಸಿರಾಟ ನಿಂತಿದ್ರಿಂದ ಎಷ್ಟು ಸಲ ಆಕ್ಸಿಜನ್ ಕಡಿಮೆ ಆಗಿತ್ತು, ಎಷ್ಟರ ಕೆಳಗೆ 95% ಎಲ್ಲ ಇರ್ತದೆ ನಾರ್ಮಲ್. ಈಗ ಎಚ್ಚರ ಇದ್ದಾಗ ನೋಡಿದರೆ 70, 60, 50, 20 ತನಕ ಹೋಗೋದನ್ನು ನಾವು ನೋಡಿದ್ದೇವೆ. 20% ತನಕ ಹೋಗ್ತದೆ. ಸೊ ಇದೆಲ್ಲ ಯಾವ ಪ್ರಮಾಣದಲ್ಲಿ ಆಗಿದೆ ಅಂತ ನೋಡಿ ಅದಕ್ಕೊಂದು ಕ್ಯಾಲ್ಕುಲೇಷನ್ ಇರ್ತದೆ, ಲೆಕ್ಕಾಚಾರ ಇರ್ತದೆ. 3 ಸ್ಟೇಜ್ ಇದೆ ಈ ತೊಂದರೆಯಲ್ಲಿ, ಸ್ಲೀಪ್ ಏಪ್ನಿಯಾದಲ್ಲಿ. ಅದರಲ್ಲಿ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಏಪ್ನಿಯಾ ಅಂತ ಹೇಳೋ ಈ ತೊಂದರೆಯಲ್ಲಿ 3 ಸ್ಟೇಜ್ ಇದೆ, ಮೈಲ್ಡ್, ಮಾಡರೇಟ್, ಸಿವಿಯರ್ ಅಂತ. ಸೊ ಇದು ಯಾವ ಸ್ಟೇಜಲ್ಲಿ ಉಂಟು ಅಂತ ನಾವು ಪತ್ತೆ ಹಚ್ಚಬೇಕಾಗ್ತದೆ. ಸೊ ಅದಕ್ಕೆ ಪಾಲಿಸೊಮ್ನೋಗ್ರಫಿ ಅಥವಾ ಸ್ಲೀಪ್ ಸ್ಟಡಿ ಅಂತ ಹೆಸರು. ಸೊ ಇದನ್ನು ರೋಗಿ ಆದಷ್ಟು ಹಾಸ್ಪಿಟಲ್ಗೆ ದಾಖಲಾಗಿ ಅಡ್ಮಿಷನ್ ಆಗಿ ಒಂದು ರಾತ್ರಿ ಇಲ್ಲಿ ನಿಂತು ಮಾಡಿಸ್ಕೊಳ್ಳೋದು ಒಳ್ಳೆಯದು. ಕೆಲವರಿಗೆ ಇಲ್ಲಿ ಬರಲಿಕ್ಕೆ ಅಂದರೆ ಹೊಸ ಜಾಗದಲ್ಲಿ ನಿದ್ದೆ ಬರೋದಿಲ್ಲ ಅಂತೆಲ್ಲ ಇರ್ತದೆ ಕೆಲವರಿಗೆ. ಹೊಸ ಜಾಗ ಅಥವಾ ಜೊತೆಗೆ ಬಂದು ನಿಲ್ಲಕ್ಕೆ ಯಾರು ಇಲ್ಲ ಅಥವಾ ಏನೋ ಹೆದರಿಕೆ ಆಗ್ತದೆ, ಈ ಥರದೆಲ್ಲ ಇರ್ತದೆ. ಅವರಿಗೆ ಮನೆಯಲ್ಲಿ ಕೂಡ ಮಾಡ್ಬೋದು, ಬಟ್ ಅದು ತುಂಬ ಅಕ್ಯುರೇಟ್ ಆಗಿರೋದಿಲ್ಲ. ಬಟ್ ಈ ಥರ ಸ್ಲೀಪ್ ಸ್ಟಡಿ ಅನ್ನೋ ಒಂದು ಟೆಸ್ಟನ್ನು ಮಾಡಿದಾಗ ನಮಗೆ ಅಂದರೆ ಗೊರಕೆ ಎಷ್ಟು ಅಂತ ನೋಡೋದಲ್ಲ ಅದರಲ್ಲಿ ಉದ್ದೇಶ, ಎಷ್ಟು ಸಲ ಬ್ರೀತಿಂಗ್ ಸ್ಟಾಪ್ ಆಗ್ತಾ ಉಂಟು, ಅದರಿಂದಾಗಿ ಎಷ್ಟು ಬಾಡಿಗೆ ಆಕ್ಸಿಜನ್ ಕಡಿಮೆ ಸಿಗ್ತಾ ಉಂಟು, ಈ ಥರದ್ದನ್ನು ನೋಡ್ತೇವೆ. ಅದರಲ್ಲಿ ಹಾರ್ಟ್ ಬೀಟ್ ಸಹ ಎಷ್ಟು ವೇರಿಯೇಷನ್ ಬರ್ತಾ ಇದೆ ಅಂತೆಲ್ಲ ಗೊತ್ತಾಗ್ತದೆ. ಸೊ ಇದು ಯಾವ ಸ್ಟೇಜಲ್ಲಿ ಇದೆ ಅಂತ ಪತ್ತೆ ಹಚ್ಚಿದ ಮೇಲೆ ಅದಕ್ಕೆ ಸ್ಟೇಜಿಗೆ ತಕ್ಕ ಹಾಗೆ ಟ್ರೀಟ್ಮೆಂಟ್ ನಾವು ಪ್ಲ್ಯಾನ್ ಮಾಡ್ತಾ ಹೋಗ್ತೇವೆ. ಹಾಗಾದರೆ ಈ ಒಂದು ಗೊರಕೆ ಹೊಡೆಯುವಂಥ ಎಲ್ಲ ರೋಗಿಗಳು ಕೂಡ ಡಯಾಗ್ನೋಸಿಸ್? ಇದು ತುಂಬಾ ಒಳ್ಳೆ ಪ್ರಶ್ನೆ. ಗೊರಕೆ ಹೊಡೆಯುವಂಥವ್ರು ಎಲ್ಲರಿಗೂ ಈ ರೋಗ ಉಂಟು ಅಂತ ಹೇಳಿದ್ರೆ ನಾವು ಸುಮ್ಮನೆ ಹೆದರಿಸಿದಾಗ ಆಗ್ತದೆ, ಫಿಯರ್ ಮಾಂಗರಿಂಗ್ ಅಂತ ಹೇಳ್ತಾರೆ. ಸೊ ಹಾಗೆ ಅದು ನಿಜ ಅಲ್ಲ. ಗೊರಕೆ ಇವತ್ತು ಹೊಡಿತಾ ಇರೋರಿಗೆ ನಾಳೆ ಈ ತೊಂದರೆ ಬರ್ಲಿಕ್ಕೂ ಸಾಕು, ಬಟ್ ಎಲ್ಲರಿಗೂ ಈ ತೊಂದರೆ ಇದ್ದೇ ಇರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಅದಂದ್ರೆ ಒಂದು ನಿಮ್ಗೆ ಒಂದು ಅಲಾರ್ಮಿಂಗ್ ಸೈನ್ ಅಂತ, ಅಂದ್ರೆ ಒಂದು ಮುನ್ನೆಚ್ಚರಿಕೆ. ಇವತ್ತು ಗೊರಕೆ ಇದೆ ಅಂದರೆ ಅದನ್ನು ಲಘುವಾಗಿ ನೀವು ಲೈಟಾಗಿ ತಗೊಳ್ಬೇಡಿ, ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ, ಉದಾಸೀನ ಮಾಡಬೇಡಿ. ಅದಕ್ಕೆ ಏನು ಬೇಕು ನೋಡಿಕೊಂಡು, ತೂಕ ಜಾಸ್ತಿ ಇದ್ದರೆ ತೂಕ ಕಡಿಮೆ ಮಾಡಿಕೊಳ್ಳೋದು, ಈ ಥರದ್ದೆಲ್ಲ ಏನಾದರೂ ಮಾಡಿಕೊಂಡು ಅದು ಮುಂದುವರಿಯದ ಹಾಗೆ ನೋಡಿಕೊಳ್ಬೇಕಾಗ್ತದೆ. ಸೊ ಗೊರಕೆ ಇದ್ದರೆ ಈ ತೊಂದರೆ ಇರಬಹುದು ಅಂತ ಅದು ಮುನ್ನೆಚ್ಚರಿಕೆ ಅಷ್ಟೇ. 100% 100 ಜನ ಗೊರಕೆ ಇದ್ದರೆ 100 ಜನಕ್ಕೂ ಈ ತೊಂದರೆ ಇರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಂದು 30-40% ಜನರಿಗೆ ಈ ಥರ ತೊಂದರೆ ಇರಬಹುದು. ಇದರಲ್ಲಿ ಇನ್ನೂ ಅಂದರೆ ಆಶ್ಚರ್ಯಕರ ವಿಚಾರ ಅಂತ ಹೇಳಿದರೆ, ಒಂದು 100 ಜನ ರೋಗಿಗಳಿಗೆ ಈ ಥರ ನಾವು ಡಯಾಗ್ನೋಸ್ ಮಾಡಿದರೆ ಅದರಲ್ಲಿ 25% ಜನಕ್ಕೆ ಗೊರಕೆ ಇರೋದೇ ಇಲ್ಲ, ಅವ್ರಿಗೆ ಗೊತ್ತೇ ಇರೋದಿಲ್ಲ ನನಗೆ ಗೊರಕೆ ಉಂಟು ಅಂತ. ಅದು ತುಂಬ ಮುಖ್ಯ ಆಗ್ತದೆ.
ಗೊರಕೆ ಅವರಿಗೆ ಗೊತ್ತಿಲ್ಲದೆ ಈ ತೊಂದರೆ ಇರಲಿಕ್ಕೂ ಸಾಕು. ಸೊ ಅದು ಈ ಕಾಂಪ್ಲಿಕೇಶನ್ಸ್ ಆದಾಗ ಗೊತ್ತಾಗ್ತದೆ. ಶುಗರ್ ಕಂಟ್ರೋಲ್ ಬರೋದಿಲ್ಲ, BP ಕಂಟ್ರೋಲ್ ಬರೋದಿಲ್ಲ, ಕೊಲೆಸ್ಟ್ರಾಲ್ ತುಂಬ ಸಣ್ಣ ವಯಸ್ಸಲ್ಲೇ ಬಂತು, ಮನೆಯಲ್ಲಿ ಯಾರಿಗೂ ಇಲ್ಲ, 30-32 ವರ್ಷಕ್ಕೆ ಸ್ಟ್ರೋಕ್ ಆಯಿತು, ಹಾರ್ಟ್ ಅಟ್ಯಾಕ್ ಆಯಿತು, ಮನೆಯಲ್ಲಿ ಯಾರಿಗೂ ಏನೂ ತೊಂದರೆ ಇಲ್ಲ, BP ಇಲ್ಲ, ಶುಗರ್ ಇಲ್ಲ, ಅದಕ್ಕೆ ತುಂಬ ಕಾರಣಗಳಿದೆ. ಇದು ಒಂದು ಕಾರಣ. ಸೊ ಹೀಗೆ ಗೊರಕೆ ತುಂಬ ಮುಖ್ಯವಾದ ಲಕ್ಷಣ ಇದೆ. ಡಾಕ್ಟರ್, ಈ ಸ್ಲೀಪ್ ಆಪ್ನಿಯಾದ ಬಗ್ಗೆ ಜನರಿಗೆ ಅರಿವು ಕಡಿಮೆ ಇದೆ, ಇದರ ಬಗ್ಗೆ ನೀವೇನು ಹೇಳ್ತೀರಿ? ಜನರಿಗೆ ಮಾತ್ರ ಅಲ್ಲ, ಮೆಡಿಕಲ್ ಫ್ರಾಟರ್ನಿಟಿ ಅಂದರೆ ವೈದ್ಯಕೀಯ ಲೋಕದಲ್ಲೂ ಕೂಡ ತುಂಬ ಜನರಿಗೆ ಕಂಪ್ಲೀಟ್ ಇದರ ಬಗ್ಗೆ ಅಂದರೆ ಅರಿವು ಇರ್ತದೆ. ಬಟ್ ಇದು ಎಲ್ಲಿಂದ ಎಲ್ಲಿ ತನಕ ಹೋಗ್ಬೋದು ಅನ್ನೋದ್ರ ಬಗ್ಗೆ ಅಂದಾಜು ಇರೋದಿಲ್ಲ. ಯಾಕೆ ಮೊದಲನೇ ಕಾರಣ ಇದು ನಿದ್ದೆಯಲ್ಲಿ ಮಾತ್ರ ಆಗ್ತದೆ. ಹಗಲು ಹೊತ್ತಲ್ಲಿ ನಾವು ಎಚ್ಚರ ಇದ್ದಾಗ ಆಗೋದೇ ಇಲ್ಲ. ನಿದ್ದೆಯಲ್ಲಿ ರಾತ್ರಿಯಲ್ಲಿ ಅಥವಾ ಮಧ್ಯಾಹ್ನ ಮಲಗುವ ಅಭ್ಯಾಸ ಇದ್ದರೆ ಆ ಸಮಯದಲ್ಲಿ. ಮತ್ತೆ ಇದರಿಂದ ಆಗೋ ದುಷ್ಪರಿಣಾಮಗಳು ಇವತ್ತೇ ಆಗೋದಿಲ್ಲ, ಕೆಲವು ವರ್ಷಗಳು ಬಿಟ್ಟು ಆಗ್ತದೆ. ಹಾಗಾಗಿ ಇದರದ್ದು ಬಗ್ಗೆ ಅರಿವು ತುಂಬಾ ಜನರಿಗೆ ಇಲ್ಲ ಜನರಲ್ ಪಬ್ಲಿಕ್ ಅಲ್ಲಿ. ಗೊರಕೆ ನಾನು ಹೇಳಿದಾಗ ಸುಖ ನಿದ್ದೆ ಅಂತ ಅಂದ್ಕೊಂಡು ಅದನ್ನು ನೆಗ್ಲೆಕ್ಟ್ ಮಾಡಿರ್ತಾರೆ. ಎಲ್ಲಿ ತನಕ ತಮಗೆ ಸಮಸ್ಯೆ ಆಗೋದಿಲ್ವೋ, ಬೇರೆ ಯಾರಾದ್ರೂ ಹೇಳಿ ಮುಜುಗರ ಅಂತ ಆಗಿ ಎಲ್ಲ ಆಗಿದ್ರು ಕೂಡ ಇದಕ್ಕೆ ಚಿಕಿತ್ಸೆ ಉಂಟು ಅಂತಾನು ಗೊತ್ತಿಲ್ಲ ತುಂಬಾ ಜನರಿಗೆ. ಫ್ಯಾಮಿಲಿ ಫಿಸಿಷಿಯನ್ಸ್ ಹತ್ರ ಕೇಳ್ತಾರೆ, ಅದು ಏನೋ ಇರ್ಬೋದು ಬಿಡಿ, ಅದೇನು ದೊಡ್ಡ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಇಲ್ಲ ತೂಕ ಕಡಿಮೆ ಮಾಡಿಬಿಡಿ ಸರಿ ಆಗ್ತದೆ ಅಂತ ಹೇಳ್ತಾರೆ. ಅದು ಕರೆಕ್ಟ್. ಆದ್ರೆ ತುಂಬಾ ಜನಕ್ಕೆ ತೂಕ ಕಡಿಮೆ ಮಾಡಿದ್ರು ಕೂಡ ಅದು ಸರಿ ಆಗೋ ಚಾನ್ಸ್ ಇರೋದಿಲ್ಲ. ಹೆಚ್ಚಿನ ತೂಕ ಕಡಿಮೆ ಮಾಡ್ಲಿಕ್ಕೆ ಸುಲಭಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ನೋಡಿರ್ತೀರಿ, ಎಷ್ಟೋ ಜನ ಹೇಳ್ತಾರೆ ನಾನು ಅಷ್ಟು ವಾಕ್ ಮಾಡ್ತೇನೆ, ಎಷ್ಟು ಡಯಟ್ ಮಾಡ್ತೇನೆ, ಅದು ತೂಕ ಕಡಿಮೆ ಆಗೋದಿಲ್ಲ ಅಂತ. ಸೊ ಹಾಗಾಗಿ ಅದು ಸಮಸ್ಯೆ ಹಾಗೆ ಮುಂದುವರಿತಾ ಹೋಗ್ತದೆ. ಮತ್ತೆ ಈ ಸದ್ಯಕ್ಕೆ ತಕ್ಷಣದಲ್ಲಿ ಏನು ದುಷ್ಪರಿಣಾಮ ಆಗದೇ ಇದ್ದ ಕೂಡಲೇ ಎಲ್ಲರೂ, ಅದು ಮನುಷ್ಯರ ಟೆಂಡೆನ್ಸಿನೇ ಹಾಗೆ, ಸ್ವಭಾವನೇ ಹಾಗೆ, ಮತ್ತೆ ಏನಾರು ಆದಾಗ ನೋಡ್ಕೊಳ್ಳೋ ಬಿಡ ಅಂತ ಮಾಡ್ತಾರೆ. ಹಾಗಾಗಿ ಇದ್ರ ಬಗ್ಗೆ ಅರಿವು ಕಡಿಮೆ. ಹಾಗಾದ್ರೆ ಇದಕ್ಕೆ ಚಿಕಿತ್ಸೆ ಏನು ಡಾಕ್ಟರ್? ಚಿಕಿತ್ಸೆ ನಾನು ಆಗ್ಲೇ ಹೇಳಿದಾಗೆ ಫಸ್ಟ್ ಡಯಾಗ್ನೋಸ್ ಮಾಡೋದು, ಅಂದ್ರೆ ಪತ್ತೆ ಹಚ್ಚೋದು, ನಿಜಕ್ಕೂ ಅದೇ ತೊಂದರೆ ಹೌದಾ ಅಲ್ವಾ ಅಂತ. ತುಂಬಾ ಜನರಿಗೆ ಗೊರಕೆ ಮಾತ್ರ ಇದ್ದವರಿಗೆ ಒಂದು ಸಂಪೂರ್ಣ ಉಸಿರು ಕಟ್ಟಿ ಹೋಗುವಂತ ಆ ಲೆವೆಲ್ಗೆ ಇನ್ನೂ ಹೋಗಿರೋದಿಲ್ಲ. ಅಂತವರಿಗೆ ವಿಶೇಷವಾದ ಚಿಕಿತ್ಸೆ ಏನು ಬೇಕಾಗುದಿಲ್ಲ. ಕೆಲವರು ಹೀಗೆ ತೂಕ ಜಾಸ್ತಿ ಇದ್ರೆ ತೂಕ ಕಡಿಮೆ ಮಾಡೋದು, ಅಥವಾ ಅಂಗಾತ ಮಲಗುವ ಅಭ್ಯಾಸ ಇದ್ರೆ ಒಂದು ಬದಿಯಾಗಿ ಮಲಗೋದು, ಇದು ಪೂರ್ತಿ ಕೌಚಿ ಮಲಗೋದು, ಹೀಗೆಲ್ಲ ಮಾಡಿದ್ರೆ ಹೆಚ್ಚಿನವರಿಗೆ ಬರೀ ಗೊರಕೆ ಇದ್ದದ್ದು ಸಮಸ್ಯೆ ಆದ್ರೆ ಕಡಿಮೆ ಆಗ್ತದೆ. ಇನ್ನು ಕೆಲವರಿಗೆ ಸರ್ಜಿಕಲ್ ಪ್ರಾಬ್ಲಮ್ಸ್ ಅಂತ ಹೇಳಿ ನಾನು ಹೇಳಿದ್ದು ದವಡೆದು ಸಮಸ್ಯೆ ಅಂತ ಹೇಳಿದೆ, ಅದು ಹಿಂದೆ ಇರ್ತದೆ. ಅದು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇರೋದಿಲ್ಲ. ಸೊ ಅದನ್ನು ಮುಂದೆ ತರಲಿಕ್ಕೆ ನಮ್ಮ ಇಲ್ಲಿ ಡೆಂಟಲ್ ಹಾಸ್ಪಿಟಲ್ ಅಲ್ಲಿ ಅದಕ್ಕೆ ಸಪರೇಟ್ ಸರ್ಜನ್ಸ್ ಇದ್ದಾರೆ, ಅವರು ಅದರ ಸರ್ಜರಿ ಎಲ್ಲ ಮಾಡ್ತಾರೆ. ಕೆಲವರಿಗೆ ಕೆಲವರು ಕಾಸ್ಮೆಟಿಕ್ ರೀಸನ್ಸ್ ಗೆ ಅಂದ್ರೆ ಅದು ನೋಡ್ಲಿಕ್ಕೆ ಸರಿ ಕಾಣ್ತಾ ಇಲ್ಲ ಅಂತ ಹೇಳಿ ಸಹ ಅದನ್ನು ಮಾಡಿಸ್ತಾರೆ. ಹಾಗೆ ಮಾಡಿಸಿದವರಿಗೆ ಗೊರಕೆ ಇದ್ದಿದ್ದು ಆಟೋಮೆಟಿಕಲಿ ಅಂದ್ರೆ ನಂತರ ಹೇಳ್ತಾರೆ ಅವರು ಬಂದು, ಇದು ಮೊದಲು ನನಗೆ ಸ್ವಲ್ಪ ತೊಂದರೆ ಇತ್ತು, ಈಗ ಸರಿಯಾಗಿದೆ ಅಂತ. ಇನ್ನು ಸಣ್ಣ ಮಕ್ಕಳಿಗೆ ನಾನು ಟಾನ್ಸಿಲ್ ಅಂತ ಇಲ್ಲಿ ಮೂಗಿನ ಹಿಂಗಡೆ ಇರ್ತದೆ ಅಂತ ಹೇಳಿದೆ, ಅದು ತುಂಬಾ ತೊಂದರೆ ಕೊಡ್ತಾ ಇದ್ರೆ ಅದನ್ನು ಕೂಡ ಸರ್ಜರಿ ಮಾಡಿ ತೆಗಿತಾರೆ. ಸೊ ಇದೆಲ್ಲ ಕಂಪ್ಲೀಟ್ ಗುಣ ಮಾಡ್ಲಿಕ್ಕೆ ಆಗುವಂತ ಚಿಕಿತ್ಸಾ ವಿಧಾನ. ಇದಿಷ್ಟು ಮಾಡಿದ್ರೆ ಕಂಪ್ಲೀಟ್ ಹೋಗಿಬಿಡ್ತದೆ. ಇನ್ನು ಕೆಲವರಿಗೆ ಅದು ಯಾವುದು ತೊಂದರೆ ಇರೋದಿಲ್ಲ, ಬರೀ ಬೊಜ್ಜು ಸ್ಥೂಲಕಾಯ ಮಾತ್ರ ಇರ್ತದೆ. ಸೊ ವೆಯ್ಟ್ ಕಡಿಮೆ ಮಾಡಿ ಮತ್ತೆ ಇನ್ನೊಂದ್ಸಲ ಈ ಸ್ಟಡಿ ಮಾಡಿ ನೋಡ್ಬೇಕಾಗ್ತದೆ. ಯಾಕಂದ್ರೆ ವೆಯ್ಟ್ ಕಡಿಮೆ ಮಾಡಿದ ತಕ್ಷಣ ಗೊರಕೆ ಹೋಗಿರ್ಬೋದು, ಅಥವಾ ಗೊರಕೆ ಗೊತ್ತಾಗದೆ ಹೋಗ್ಬೋದು, ಆದ್ರೆ ಉಸಿರು ಕಟ್ಟೋ ತೊಂದರೆ ಇನ್ನೂ ಉಳ್ಕೊಂಡಿರ್ಬೋದು. ಸೊ ಒಂದು ಇದರ ಪ್ರಕಾರ ಅಂದ್ರೆ ವೆಯ್ಟ್ ಎಷ್ಟಿರ್ಬೇಕು, ಹೈಟಿಗೆ ಅನುಸಾರವಾಗಿ ಎಷ್ಟಿರ್ಬೇಕು ಅಷ್ಟು ಮಾಡಿದ್ರೆ ಈ ತೊಂದರೆ 50% ಕಡಿಮೆ ಆಗ್ತದೆ ಅಂತ ಒಂದು ಸ್ಟಡೀಸ್ ಎಲ್ಲ ಇದೆ. ಸೊ ಇನ್ನು ಬಾಕಿ 50% ಹಾಗೆ ಉಳ್ಕೊಂಡಿರ್ಬೋದು. ಸೊ ಚಿಕಿತ್ಸೆ ಹಾಗೆ ಯಾವ ಸ್ಟೇಜ್ ಅಲ್ಲಿ ಉಂಟು ಅನ್ನೋದ್ರ ಮೇಲೆ ಹೋಗ್ತದೆ. ತುಂಬಾ ಫಸ್ಟ್ ಸ್ಟೇಜ್ ಅಲ್ಲಿ ಇದ್ದವರಿಗೆ ಈ ತರದ್ದು ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡ್ಕೊಂಡ್ರೆ ಸಾಕಾಗ್ತದೆ. ಮಲಗುವ ಟೈಮಲ್ಲಿ ಕಾಫಿ ಟೀ ಕುಡಿಯೋದು ಅಥವಾ ಆಲ್ಕೋಹಾಲ್ ತಗೊಳ್ದೇ ಇರುವಂತದ್ದು, ಅಂಗಾತ ಮಲಗುವ ಬದಲು ಬದಿಯಾಗಿ ಮಲಗೋದು, ಕೌಚಿ ಮಲಗೋದು, ಕರೆಕ್ಟ್ ಇದು ನಿದ್ದೆದು ಏನು ಟೈಮಿಂಗ್ಸ್ ಇರ್ತದೆ, ಶೆಡ್ಯೂಲ್ ಇರ್ತದೆ, ಅದನ್ನು ಮೇಂಟೈನ್ ಮಾಡೋದು, ಈ ತರದ್ದು ಮಾಡಿಕೊಂಡ್ರೆ ಫಸ್ಟ್ ಸ್ಟೇಜ್ ಅಲ್ಲಿ ಇದ್ದವರಿಗೆ ಸಾಕಾಗ್ತದೆ. ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಲ್ಲಿ ಸೊ ಒಂದು ಈ ತರ ಸರ್ಜಿಕಲ್ ಪ್ರಾಬ್ಲಮ್ಸ್ ಇದ್ರೆ ಸರ್ಜರಿಯಿಂದ ಸರಿ ಮಾಡುವಂಥದ್ದು. ಇನ್ನು ಕೆಲವರಿಗೆ ಆ ತರದ್ದು ಏನು ಇರೋದಿಲ್ಲ, ಹೆಚ್ಚಿನವರಿಗೆ, ಕೆಲವರಿಗೆ ಅಲ್ಲ, ಅವರಿಗೆ ಒಂದು ಸಣ್ಣದೊಂದು CPAP ಡಿವೈಸ್ ಅಂತ ಬರ್ತದೆ, ಒಂದು ಅಂಗೈಯಾಗಲಷ್ಟು ತರದ್ದೊಂದು ಮಷಿನ್ ತರ ಇರ್ತದೆ. ಅದು ಅದರಿಂದ ಒಂದು ಮಾಸ್ಕಿನ ಹಾಗೆ ಬರ್ತದೆ, ಟ್ಯೂಬ್ ಬಂದು ಮಾಸ್ಕಿನ ಹಾಗೆ ಬರ್ತದೆ.
ಅದನ್ನು ರಾತ್ರಿ ಅಥವಾ ರಾತ್ರಿ ಅಂತಲ್ಲ, ನಿದ್ದೆ ಮಾಡುವಾಗ ಅದನ್ನು ಹಾಕಿಕೊಂಡು ಮಲಗಬೇಕಾಗ್ತದೆ. ಅದು ಕರೆಂಟ್ ಬೇಕಾಗ್ತದೆ ಅದಕ್ಕೆ. ಅದೇನ್ ಮಾಡ್ತದೆ ಅಂದ್ರೆ ನಮ್ಮ ಈ ವಾತಾವರಣದಲ್ಲಿ ಇಡೋ ಗಾಳಿಯನ್ನು ಎಳೆದುಕೊಂಡು ಸ್ವಲ್ಪ ಫೋರ್ಸ್ ಅಲ್ಲಿ ಕೊಡ್ತದೆ. ಸೊ ಫೋರ್ಸ್ ಅಲ್ಲಿ ಕೊಟ್ಟಾಗ ನಮ್ಗೆ ಇಲ್ಲಿ ತಡೆ ಬರೋದಿಲ್ಲ ಅಂತ ಆದ ಕೂಡಲೇ ಗೊರಕೆ ಬರೋದಿಲ್ಲ. ಅದು ಇಮಿಡಿಯೇಟ್ ಗೊತ್ತಾಗ್ತದೆ ಅವರಿಗೆ. ಗೊರಕೆ ಬರೋದಿಲ್ಲ ಅಂತ ತಕ್ಷಣ ನಿದ್ದೆ ಸರಿ ಆಗ್ತಾ ಹೋಗ್ತದೆ. ಕ್ವಾಲಿಟಿ ನಿದ್ದೆ, ಪದೇ ಪದೇ ಎಚ್ಚರ ಆಗೋದು ಇದೆಲ್ಲ ನಿಲ್ತದೆ. ಆಗ ಹಗಲೊತ್ತಲ್ಲಿ ಅವರಿಗೆ ಕಾಣಿಸ್ಕೊಳ್ಳೋ ಸಿಂಪ್ಟಮ್ಸ್ ಅಂದ್ರೆ ಈಗ ಎದ್ದಾಗ ಇನ್ನೂ ನಿದ್ದೆ ಮಾಡ್ಬೇಕಿತ್ತು ಅಂತ ಅನ್ಸೋದು, ಅಥವಾ ಪದೇ ಪದೇ ತುಂಬಾ ಅಂದ್ರೆ ಪರ್ಸನಾಲಿಟಿ ಚೇಂಜಸ್ ಬರ್ತದೆ. ತುಂಬಾ ಸಿಟ್ಟಿಗೆ ಹೇಳೋದು, ಈ ತರದಲ್ಲಿ ಗೊತ್ತಾಗೋದಿಲ್ಲ ಯಾಕೆ ಆಗ್ತಾ ಇದೆ ಅಂತ. ಕಿರಿಕಿರಿ ಆಗ್ತಾ ಇರ್ತದೆ ಮನಸ್ಸಿಗೆ. ಅಥವಾ ಕೂತಲ್ಲಿ ನಿದ್ದೆ ಮಾಡೋದು, ಎಲ್ಲ ಗೇಲಿ ಮಾಡ್ತಿರ್ತಾರೆ. ಮೊಬೈಲ್ ಇಟ್ಕೊಂಡ ತಕ್ಷಣ ಕೂತಲ್ಲಿ ನಿದ್ದೆ ಮಾಡ್ತಾನೆ ಅಂತ. ಫಂಕ್ಷನ್ ಅಲ್ಲಿ ಎಲ್ಲ ಕೂತಲ್ಲಿ ನಿದ್ದೆ ಬರುತ್ತೆ. ಈ ತರದೆಲ್ಲ ಕ್ರಮೇಣ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಆ ಡಿವೈಸ್ ಅಂದ್ರೆ ಆ ಒಂದು ಸಣ್ಣ ಯಂತ್ರ ಬೆಡ್ಡಿನ ಪಕ್ಕ ಇಟ್ಕೊಂಡು ಅದರಿಂದ ಮಾಸ್ಕ್ ವ್ಯವಸ್ಥೆ ಇರ್ತದೆ ಅದಕ್ಕೆ, ಅದನ್ನು ಉಪಯೋಗಿಸ್ಬೇಕಾಗ್ತದೆ. ಸೊ ಕೆಲವರಿಗೆ ಇನ್ನು ಬೇರೆ ಬೇರೆ ಸರ್ಜಿಕಲ್ ಟ್ರೀಟ್ಮೆಂಟ್ಸ್ ಎಲ್ಲ ಇದೆ. ಸೊ ಹಾಗೆ ಯಾವ ಸ್ಟೇಜ್ ಅಲ್ಲಿ ಉಂಟು ಅಂತ ಮೊದಲು ಪತ್ತೆ ಮಾಡಿ ಅದಕ್ಕೆ ಅನುಸಾರವಾಗಿ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೇವೆ. ಹಾಗಾದ್ರೆ ಈ ಎಲ್ಲ ಚಿಕಿತ್ಸೆಗೆ ಖರ್ಚು ಎಷ್ಟಾಗ್ಬೋದು ಡಾಕ್ಟರ್? ಚಿಕಿತ್ಸೆಗೆ ಖರ್ಚು ಯಾವ ಸ್ಟೇಜ್ ಅಲ್ಲಿ ಇದೆ ಅನ್ನೋದ್ರ ಮೇಲೆ ಹೋಗ್ತದೆ. ಫಸ್ಟ್ ಸ್ಟೇಜ್ ಅಲ್ಲಿ ಇದ್ರೆ ಖರ್ಚು ಏನೂ ಇಲ್ಲ, ಸಿಂಪಲ್ ಆಗಿ ಕೂಡ ಹೋಗ್ತದೆ. ಡಯಾಗ್ನೋಸ್ ಮಾಡ್ಲಿಕ್ಕೆ ಪಾಲಿಸೊನೋಗ್ರಫಿ ಟೆಸ್ಟ್ ಅಂತ ಏನು ಹೇಳಿದೆ, ಅದು ನಮ್ಮ ಲೆನೋಪಾಯ್ ಹಾಸ್ಪಿಟಲ್ ಅಲ್ಲಿ ಅತಿ ಕಡಿಮೆ ಖರ್ಚಿನಲ್ಲಿ ಆಗ್ತದೆ. ಸಾಧಾರಣವಾಗಿ 6,000 ರೂಪಾಯಿ ಚಾರ್ಜ್ ಮಾಡ್ತೇವೆ. ಕೆಲವು ತಿಂಗಳುಗಳಲ್ಲಿ ಅದಕ್ಕೆ ಸ್ಕೀಮ್ ಕೂಡ ಇರ್ತದೆ. ಆಗ 50% ಡಿಸ್ಕೌಂಟ್ ಅಲ್ಲಿ ಕೂಡ ಮಾಡ್ತೇವೆ, 3,000 ರೂಪೀಸ್ ಕೂಡ ಮಾಡ್ತೇವೆ. ಇದು ಬೇರೆ ಕಡೆಗೆಲ್ಲ ಹೋಲಿಸಿದ್ರೆ ಅತಿ ಕಡಿಮೆ ದರದಲ್ಲಿ ನಮ್ಮಲ್ಲಿ ಆಗ್ತದೆ ಅಂತ ಒಂದು ಹೇಳ್ಬೋದು. ಸೊ ಇದು ಡಯಾಗ್ನೋಸ್ ಮಾಡ್ಲಿಕ್ಕೆ ಬೇಕಾಗುವಂತದ್ದು. ಟ್ರೀಟ್ಮೆಂಟಿಗೆ ಸ್ಟೇಜಿನ ಮೇಲೆ ಹೋಗ್ತದೆ. ಫಸ್ಟ್ ಸ್ಟೇಜ್ ಅಲ್ಲಿ ಇದ್ರೆ ತುಂಬಾ ಜೀವನ ಶೈಲಿ ಬದಲಾಯಿಸ್ಕೊಂಡ್ರೆ ಅದಕ್ಕೆ ಖರ್ಚಿಲ್ಲದೆ ಕೂಡ ಇದರಿಂದ ಗುಣಮುಖ ಆಗ್ಬೋದು. ಸರ್ಜರಿ ಮಾಡುವಂತ ಪ್ರಸಂಗ ಇದ್ರೆ ಸರ್ಜರಿ ಖರ್ಚುಗಳು ಬೇರೆ ಆಗ್ತದೆ. ಮಷಿನ್ ತಗೊಳ್ಳೋದಾದ್ರೆ ಮಷಿನ್ಗೆ ಸ್ವಲ್ಪ ಖರ್ಚು ಬರ್ತದೆ, ಇಲ್ಲ ಅಂತಲ್ಲ, ಒಂದು 50,000 60,000 70,000 ತನಕನೂ ಬರ್ತದೆ. ಆದ್ರೆ ಅದನ್ನು ಹೇಗೆ ನೋಡ್ಬೇಕು ಅಂತ ಹೇಳಿದ್ರೆ, ಇದಕ್ಕೆ ಟ್ರೀಟ್ಮೆಂಟ್ ಮಾಡದೆ ಹೋದ್ರೆ ಮುಂದೆ ಏನೆಲ್ಲ ಅನಾಹುತಗಳಾಗ್ಬೋದು. ಒಂದೇನೋ ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ಗೆ ಸೇರಿದ್ರೆ ಲಕ್ಷಗಟ್ಟಲೆ ಖರ್ಚಾಗ್ತದೆ. ಶುಗರ್ ಗೊತ್ತಿಲ್ಲದ ಹಾಗೆ ಎಷ್ಟು ಫಸ್ಟ್ ಶುಗರ್ ಡಯಾಗ್ನೋಸ್ ಆದಾಗ್ಲೇ ಕೆಲವು ನೀವು ಕೇಳಿರ್ತೀರ 500 ಇತ್ತು 600 ಇತ್ತು ಶುಗರ್, ಗೊತ್ತೇ ಆಗ್ಲಿಲ್ಲ ಅಂತ. ಆ ತರದೆಲ್ಲ ಶುಗರ್ ಇಂದ ಕಣ್ಣು ಹೋಯ್ತು, ಕಿಡ್ನಿ ಹೋಯ್ತು, ಈ ತರದೆಲ್ಲ ತೊಂದರೆಗಳು ಅನುಭವಿಸೋದನ್ನು ಹೋಲಿಸಿದ್ರೆ ಈ ಮಷೀನಿಗೆ ಮಾಡುವ ಇನ್ವೆಸ್ಟ್ಮೆಂಟ್ 50,000-60,000 ಅದು ಏನು ಅಲ್ಲ ಅಂತ ಹೇಳುದು, ಅಷ್ಟು ತೊಂದರೆ ಇದ್ದವರಿಗೆ. ಸೊ ಅದು ಡೈರೆಕ್ಟ್ ಆಗಿ ಹೀಗೆ ಗೊರಕೆ ಉಂಟು ಅಂತ ಬಂದವರಿಗೆಲ್ಲ ಮಷಿನ್ ತಗೊಳ್ಳಿಯಪ್ಪ ಅಂತ ಹೇಳಲಿಕ್ಕೂ ಬರೋದಿಲ್ಲ. ಕೆಲವರಿಗೆ ಇರೋದೇ ಇಲ್ಲ, ಇದು ಗೊರಕೆ ಮಾತ್ರ ಇರ್ತದೆ. ಅವರಿಗೆ ಏನು ಜೀವನ ಶೈಲಿಯಲ್ಲಿ ಬದಲಾವಣೆ ಬೇಕು ಅದಷ್ಟು ಮಾಡ್ಕೊಂಡ್ರೆ ಸಾಕಾಗ್ತದೆ. ಸೊ ಫಸ್ಟ್ ಡಯಾಗ್ನೋಸ್ ಮಾಡ್ಬೇಕಾಗ್ತದೆ, ಯಾವ ಸ್ಟೇಜಲ್ಲಿ ಉಂಟು ನೋಡ್ಬೇಕಾಗ್ತದೆ, ಆ ಸ್ಟೇಜಿಗೆ ತಕ್ಕ ಹಾಗೆ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ಬೇಕಾಗ್ತದೆ. ಹಾಗೆ ಇನ್ನೊಂದು ಪ್ರಶ್ನೆ ಇದೆ ಡಾಕ್ಟರ್, ಈ ಸ್ಲೀಪ್ ಆಪ್ನಿಯಾ ಮತ್ತೆ ಸ್ಲೀಪ್ ಪ್ಯಾರಾಲಿಸಿಸ್ ಇದಕ್ಕಿರುವಂತಹ ಡಿಫ್ರೆನ್ಸ್ ಹೇಳ್ಬೋದಾ? ಸ್ಲೀಪ್ ಪ್ಯಾರಾಲಿಸಿಸ್ ಅಂತ ಹೇಳಿದ್ರೆ ಅದು ಸ್ವಲ್ಪ ಇದರಲ್ಲಿ ಪ್ಯಾರಾಸೋಮ್ನಿಯಾ ಅಂತ ಬರ್ತದೆ. ಸ್ಲೀಪ್ ಏಪ್ನಿಯಾ ಕಂಪ್ಲೀಟ್ಲಿ ಡಿಫ್ರೆಂಟ್, ಅಂದ್ರೆ ಸಂಪೂರ್ಣ ಬೇರೆಯಾದ ರೀತಿಯ ತೊಂದರೆ. ಸ್ಲೀಪ್ ಏಪ್ನಿಯಾದಲ್ಲಿ ಹೆಚ್ಚಾಗಿ ಇಲ್ಲಿ ತೊಂದರೆ ಇರ್ತದೆ, ಅದಕ್ಕೆ ನಾನು ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಏಪ್ನಿಯಾ ಅಂತ ಹೇಳುದು. ಅಬ್ಸ್ಟ್ರಕ್ಷನ್ ಅಂದ್ರೆ ಈ ಭಾಗದಲ್ಲಿ ಹೆಚ್ಚಾಗಿ ಮೂಗು ಮತ್ತು ಗಂಟಲಿನ ಭಾಗದಲ್ಲಿ ಅಬ್ಸ್ಟ್ರಕ್ಷನ್ ಇರ್ತದೆ, ತಡೆ ಇರ್ತದೆ, ಅದರಿಂದಾಗಿ ಶ್ವಾಸ ನಿಲ್ತದೆ. ಸ್ಲೀಪ್ ಪ್ಯಾರಾಲಿಸಿಸ್ ಅಲ್ಲಿ ಈ ತರ ತೊಂದರೆಗಳು ಏನಿರೋದಿಲ್ಲ, ಅದು ನರಕ್ಕೆ ಸಂಬಂಧಪಟ್ಟ ತೊಂದರೆಗಳು, ನ್ಯೂರಾಲಜಿಕಲ್ ಡಿಸೀಸ್ ಅಂತ ಹೇಳ್ತಾರೆ. ಸೊ ಅದು ಬಟ್ ಸ್ಲೀಪ್ ಪ್ಯಾರಾಲಿಸಿಸ್ ಇದ್ದವರಿಗೆ ಕೂಡ ಯಾಕಾಗಿ ಬಂದಿದೆ ಅಂತ ನೋಡ್ಬೇಕಾದ್ರೆ ಇದು ಸ್ಲೀಪ್ ಸ್ಟಡಿ ಅಂತ ಏನು ಹೇಳ್ತೇವೆ ನಾವು ಅದನ್ನ ಮಾಡಿ ನೋಡ್ಬೇಕಾಗ್ತದೆ ಅಂತ ರೆಕಮೆಂಡೇಶನ್ ಇದೆ. ಅಂದ್ರೆ ಸ್ಲೀಪ್ ಏಪ್ನಿಯಾದಿಂದಾಗಿ ಕೆಲವರಿಗೆ ಸ್ಲೀಪ್ ಪ್ಯಾರಾಲಿಸಿಸ್ ಟ್ರಿಗರ್ ಆಗ್ತಾ ಇರಬಹುದು ಅಂತ ಕೂಡ ಒಂದಷ್ಟು ಥಿಯರಿಗಳಿದೆ. ಸೊ ಸ್ಲೀಪ್ ಪ್ಯಾರಾಲಿಸಿಸ್ ಒಂದೇ ಅಲ್ಲ, ಕೆಲವರಿಗೆ ಸ್ಲೀಪ್ ಟಾಕಿಂಗ್, ಸ್ಲೀಪ್ ವಾಕಿಂಗ್ ಈ ತರದೆಲ್ಲ ಇರ್ತದೆ, ನಿದ್ದೆಯಲ್ಲಿ ಮಾತಾಡೋದು, ಡ್ರೈವ್ ಮಾಡಿಕೊಂಡು ಹೋಗೋದು, ಈ ತರದೆಲ್ಲ ಇರ್ತದೆ. ಸೊ ಈ ತರದವರಿಗೆ ಫಸ್ಟ್ ಸ್ಲೀಪ್ ಏಪ್ನಿಯಾ ಉಂಟಾ ಇಲ್ವಾ ಅಂತ ನೋಡ್ಬೇಕು ಅಂತ ರೆಕಮೆಂಡೇಶನ್ಸ್ ಇದೆ. ಸೊ ಅವರಿಗೆ ಕೂಡ ಸ್ಲೀಪ್ ಸ್ಟಡಿಯನ್ನು ಮಾಡಿ ಇದಿಲ್ಲ ಅಂತ ಆದ್ಮೇಲೆ ಬೇರೆ ಕಾರಣಗಳನ್ನು ನೋಡ್ತಾರೆ. ಓಕೆ ಡಾಕ್ಟರ್, ಹಾಗಾದ್ರೆ ಈ ಸ್ಲೀಪ್ ಆಪ್ನಿಯಾಗೆ ಚಿಕಿತ್ಸೆ ತೆಗೆದುಕೊಳ್ಳದೇ ಇದ್ರೆ ಏನಾಗ್ತದೆ ಡಾಕ್ಟರ್? ಸೊ ಒಂದು ಇಮಿಡಿಯೇಟ್ ಆಗಿ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಹಗಲೊತ್ತಲ್ಲಿ ತೂಗಡಿಕೆ ಬಂತು, ನಿದ್ದೆ ಬಂದು ಅವರ ಪ್ರೊಫೆಷನಲ್ ಲೈಫಲ್ಲಿ ಅಂದ್ರೆ ಅವರ ವೃತ್ತಿ ಜೀವನದಲ್ಲಿ ಅವರ ಈ ಪರ್ಫಾರ್ಮೆನ್ಸ್ ಅಂತ ಏನ್ ಹೇಳ್ತಾರೆ, ಅವರ ಕೆಲಸ ನಿರ್ವಹಿಸುವ ಸಾಮರ್ಥ್ಯ ಅದು ಕಡಿಮೆ ಆಗ್ತಾ ಹೋಗ್ತದೆ.
ಒಂದು ಟಿಪಿಕಲ್ ಒಂದು ಪೇಷಂಟ್ ನಾನು ಉದಾಹರಣೆ ಕೊಡ್ಬೇಕು ಅಂತ ಹೇಳಿದ್ರೆ, ಹೋಟೆಲ್ ಓನರ್ ಒಬ್ರು ಬಂದಿದ್ರು ನನ್ನ ಹತ್ರ. ಅಲ್ಲಿ ಕ್ಯಾಶ್ ಇದರಲ್ಲಿ ಕೂತ್ಕೊಂಡಾಗ ಎಷ್ಟೋ ಸಲ ಅವರಿಗೆ ಅದು ಲೆಕ್ಕ ತಪ್ಪಿ ಏನೇನೋ ಮಾಡಿದ್ದೆಲ್ಲ ಇದೆ. ಸೊ ಈ ತರ ಒಂದು ವೃತ್ತಿ ಜೀವನದಲ್ಲಿ ಮೇಲೆ ಪರಿಣಾಮ ಬೀರ್ತಾ ಹೋಗ್ತದೆ. ಅದು ಅಷ್ಟು ಗಂಭೀರ ಅಂತ ಅನ್ಸೋದಿಲ್ಲ ಕೆಲವರಿಗೆ. ಇನ್ನು ಕೆಲವರಿಗೆ ಶುಗರ್ ಜಾಸ್ತಿ ಆಗ್ತಾ ಹೋಗ್ತದೆ, ಕಾರಣ ಗೊತ್ತಾಗೋದಿಲ್ಲ. ಅಥವಾ ಶುಗರೇ ಇಲ್ಲದಿದ್ದವರಿಗೆ ಸಡನ್ ಆಗಿ ಶುಗರ್ ಬಂತು, ಮನೆಯಲ್ಲಿ ಯಾರಿಗೂ ಶುಗರ್ ಇಲ್ಲ, ಇದು ಎಲ್ಲಿಂದ ಬಂತು, ನಾನು ತುಂಬಾ ಆಕ್ಟಿವ್ ಇದ್ದೇನೆ, ಹೆಲ್ತ್ ಇದ್ದೇನೆ, ಕಂಡು ತಿನ್ನೋದಿಲ್ಲ, ಈ ತರ. ಅಥವಾ ಆಲ್ರೆಡಿ ಇದ್ದವರಿಗೆ ಕಂಟ್ರೋಲ್ ಆಗೋದಿಲ್ಲ, ಶುಗರ್, BP, ಕೊಲೆಸ್ಟ್ರಾಲ್ ಇದು ಕಂಟ್ರೋಲ್ ಆಗೋದಿಲ್ಲ. ಜಾಸ್ತಿ ಆಗ್ತಾ ಹೋಗಿ ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ, ಕೆಲವರಿಗೆ ಕಿಡ್ನಿ ಹಾಳಾಗ್ತದೆ, ಕೆಲವರಿಗೆ ಬ್ರೈನ್ ಹ್ಯಾಮರೇಜ್ ಆಗ್ತದೆ, ಈ ತರ. ಇನ್ನು ಕೆಲವರು ಎಸ್ಪೆಷಲಿ ಈಗ ಡ್ರೈವರ್ಸಿಗೆ ಎಲ್ಲ ನಿದ್ದೆ ಹೋಗಿ ಮುಖಾಮುಖಿ ಡಿಕ್ಕಿಯಾಗಿ ಪ್ರಾಣಕ್ಕೆ ಅಪಾಯ ಆಗುವಂತ ತೊಂದರೆಗಳು ಇರ್ತವೆ. ಕೆಲವು ಫ್ಯಾಕ್ಟರಿ ವರ್ಕರ್ಸ್ ಎಲ್ಲ ಮಷಿನ್ ಒಳಗೆ ಕೈ ಕೊಟ್ಕೊಂಡು ಕೈಯೆಲ್ಲ ಕಳ್ಕೊಳ್ಳೋದು, ಈ ತರ ತೊಂದರೆಗಳು ಆಗ್ತಾ ಹೋಗ್ತವೆ. ಸೊ ಇಮಿಡಿಯೇಟ್ಲಿ ಏನು ಗೊತ್ತಾಗೋದಿಲ್ಲ ಇದರಲ್ಲಿ. ಸ್ವಲ್ಪ ಸಮಯ ಬಿಟ್ಟು ಕೆಲವು ವರ್ಷಗಳ ನಂತರ ಈ ತೊಂದರೆಗಳು ಬರ್ತಾ ಹೋಗ್ಬೋದು. ಹಾಗಾಗಿ ಗೊರಕೆ ಇದೆ ಅಂತ ಆದ್ರೆ ಅದನ್ನು ನಿರ್ಲಕ್ಷ್ಯ ಮಾಡದೆ, ಗೊರಕೆ ಮಾತ್ರ ಉಂಟಾ ಅಥವಾ ಉಸಿರಾಟಕ್ಕೆ ತಡೆ ಆಗ್ತಾ ಉಂಟಾ ಅಂತ ಅದನ್ನ ತಪಾಸಣೆ ಮಾಡಿಸಿ ತಿಳ್ಕೊಳ್ಳೋದು ಒಳ್ಳೆಯದು. ಓಕೆ ಡಾಕ್ಟರ್, ನಮ್ಮ ವೀಕ್ಷಕರಿಗೆ ಈ ಸ್ಲೀಪ್ ಆಪ್ನಿಯಾದ ಬಗ್ಗೆ ಒಂದಿಷ್ಟು ಸಲಹೆ ಕೊಡ್ಬೋದಾ? ಖಂಡಿತ. ಮೊದಲನೇದು, ಗೊರಕೆಯನ್ನು ನಿರ್ಲಕ್ಷಿಸಬೇಡಿ. ಗೊರಕೆ ನಿಮ್ಗೆ ಎಷ್ಟು ಟ್ರಿವಿಯಲ್ ಅಂದ್ರೆ ಏನು ಸಾಮಾನ್ಯ ತೊಂದರೆ ಅಂತ ಕಂಡ್ರು ಕೂಡ ಅದರ ಹಿಂದೆ ಬೆಟ್ಟದಷ್ಟು ದೊಡ್ಡ ದೊಡ್ಡ ತೊಂದರೆಗಳು ಅಡಗಿರ್ಬೋದು. ಹಾಗಾಗಿ ಗೊರಕೆಯನ್ನು ನಿರ್ಲಕ್ಷ್ಯ ಮಾಡಬೇಡಿ. ಹತ್ತಿರದ ಸರಿಯಾದ ಜಾಗಕ್ಕೆ ಹೋಗಿ ತಪಾಸಣೆ ಮಾಡಿ ಅದು ಗೊರಕೆ ಮಾತ್ರನ ಅಥವಾ ಬೇರೆ ಏನಾದರೂ ಇದೆಯಾ ಅಂತ ಕಂಡುಹಿಡ್ಕೊಳ್ಬೇಕು. ಮತ್ತೆ ಆರೋಗ್ಯಕರ ಜೀವನ ಶೈಲಿ ಗೊರಕೆ ತೊಂದರೆಗೆ ಮಾತ್ರ ಅಂತಲ್ಲ, ಬೇರೆ ಎಲ್ಲಾ ತೊಂದರೆಗಳಿಗೂ ಅದು ಉಪಯುಕ್ತ ಆಗ್ತದೆ. ಅಂದ್ರೆ ಸರಿಯಾದ ಸಮಯಕ್ಕೆ ಆಹಾರ ತೆಗೆದುಕೊಳ್ಳು, ಸರಿಯಾದ ಸಮಯಕ್ಕೆ ನಿದ್ರೆ, ಆಲ್ಕೋಹಾಲ್ ಮತ್ತೆ ಸ್ಮೋಕಿಂಗ್ ದೂರ ಇರುವಂತದ್ದು, ಈ ತರದ್ದೆಲ್ಲ. ಮತ್ತೆ ಸ್ಥೂಲಕಾಯವನ್ನು ಸಹ ಇದು ನಮ್ಮ ವಂಶದಲ್ಲೇ ಬಂದಿದ್ದು, ಅವರಿಗೆಲ್ಲ ಏನೂ ಆಗ್ಲಿಲ್ಲ, ನನ್ಗೇನು ಆಗುದಿಲ್ಲ ಅಂತ ನಿರ್ಲಕ್ಷ್ಯ ಮಾಡಬೇಡಿ. ಅದರಲ್ಲೂ ಈಚೀಚೆಗಂತೂ ನಮ್ಗೆ ಫಿಸಿಕಲ್ ಆಕ್ಟಿವಿಟಿ ಅಂದ್ರೆ ಚಟುವಟಿಕೆಗಳು ಕಡಿಮೆ ಆಗಿ ಕೂತು ನಮ್ಮ ಕೆಲಸ ಎಲ್ಲ ಆಗ್ತಾ ಇರೋದ್ರಿಂದ ನಮ್ಗೆ ಗೊತ್ತಿಲ್ಲದಿದ್ದಾಗೆ ಬೊಜ್ಜು ಬಂದು ಗೊತ್ತಿಲ್ಲದಾಗೆ ಏನೇನೋ ಆಗಿ ಹೋಗುವಂಥದ್ದೆಲ್ಲ ನಾವು ನೋಡ್ತಾ ಇರ್ತೇವೆ. ಹಾಗಾಗಿ ಯಾವುದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಎಲ್ಲಕ್ಕಿಂತ ಮುಖ್ಯವಾಗಿ ನೆನ್ಪಿಟ್ಕೊಳ್ಳೋದೇನು ಅಂತಂದ್ರೆ, ಗೊರಕೆ ಸುಖನಿದ್ದೆಯ ಸಂಕೇತ ಅಲ್ಲ. ಗೊರಕೆ ಏನು ನಮ್ಗೆ ಸೂಚನೆ ಕೊಡ್ತದೆ ಅಂತಂದ್ರೆ, ಉಸಿರಾಟ ಸರಾಗವಾಗಿ ಆಗ್ತಾ ಇಲ್ಲ ಅಂತ ಅದು ನಮ್ಗೆ ದೇವರೇ ಅಥವಾ ಪ್ರಕೃತಿನೇ ಕೊಡುವಂತ ಸೂಚನೆ. ಇದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಡಾಕ್ಟರ್, ಇಷ್ಟು ಹೊತ್ತು ನಮ್ಮೊಂದಿಗಿದ್ದು ಈ ಒಂದು ಸ್ಲೀಪ್ ಆಪ್ನಿಯಾದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ನಿಮಗೆ ಆರೋಗ್ಯ ದರ್ಪಣದ ಮೂಲಕ ತುಂಬ ಹೃದಯದ ಧನ್ಯವಾದಗಳು.